ಮಂಗಳೂರು ತಾಲೂಕು ಪಂಚಾಯತ್ನ ಸಾಮಾನ್ಯ ಸಭೆ ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಜರುಗಿತು. ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಮೊಹಮ್ಮದ್ ಮೋನು ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಇನ್ನು ಗಂಜಿಮಠ ಗ್ರಾಮ ಪಂಚಾಯತ್ನ ಕೆಐಎಡಿಬಿ ಪ್ರದೇಶದಲ್ಲಿ ತ್ಯಾಜ್ಯದ ದುರ್ವಾಸನೆಯಿಂದ ಜನಸಾಮಾನ್ಯರಿಗೆ ತೀವ್ರ ತೊಂದರೆಯಾಗ್ತಾ ಇದೆ ಅಂತ ಸಭೆಯಲ್ಲಿ ಸದಸ್ಯರು ಗಮನ ಸೆಳೆದರು. ಇದಕ್ಕೆ ಪ್ರತಿಕ್ರಿಯಿಸಿದ ಅಧಿಕಾರಿಯವರು ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ ಅಂತ ಸಭೆಯಲ್ಲಿ ತಿಳಿಸಿದರು. ದೊಡ್ಡ ಸಮಸ್ಯೆ ಏನಂದ್ರೆ ಈ ಬಿಗ್ ಬ್ಯಾಗಿನವರು ದೊಡ್ಡ ಫ್ಯಾಕ್ಟರಿ ಈ ಕಡೆ ಇದಾಗಿದೆ. ನಮ್ಮ ಮಣಲ್ ಕ್ರಾಸ್ಗಿಂತ ಹೋಗುವಂತ ಕಡೆ ಅಲ್ಲಿ ನೋಡಿ ದೊಡ್ಡ ದೊಡ್ಡ ಟ್ಯಾಂಕರ್ಗಳು ಬರುವಾಗ ಅಲ್ಲೊಂದು ನಮ್ಮ ರೋಡ್ ಕ್ರಾಸ್ ಆಗಿ ಹೋಗ್ತದೆ ಒಳಗೆ. ಅದು ಬರುವ ತಕ್ಕಂದ್ರೆ ಅದು ಎಷ್ಟು ದೊಡ್ಡ ಬರ್ತದೆ ಅಂತ ಗೊತ್ತಾಗಲ್ಲ. ಆಚೆಯಿಂದ ಗಾಡಿ ಬರಲಿಕ್ಕೆ ಆಗ್ತದೆ, ಈಚೆಯಿಂದ ಗಾಡಿ ಬರಲಿಕ್ಕೆ ಅಲ್ಲಿ ಮೇಲೆ ಸ್ವಲ್ಪ ಅಪ್ ಮಾಡಿದ್ದಾರೆ. ಈಗ PWD ಅವರಿಗೆ ಖುದ್ದಾಗಿ ಹೇಳಿದ್ದಾರೆ ಇಂಜಿನಿಯರ್ ಅದನ್ನು ತೆಗೆದು ಡೌನ್ ಮಾಡಿಕೊಳ್ಬೇಕು, ನೀವು ಸ್ವಲ್ಪ ಒಳಗೆ ಮಾಡಿ ಅಂತ ಕೇಳುವಾಗ ಅವರು ಇಷ್ಟರವರೆಗೆ ಮಾಡಲಿಲ್ಲ. ಈ ವೇಳೆ ತಾಲೂಕು ಪಂಚಾಯತ್ ಉಪಾಧ್ಯಕ್ಷೆ ಪೂರ್ಣಿಮಾ ಪೂಜಾರಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ NG ನಾಗರಾಜ್, ಮಂಗಳೂರು ತಹಶೀಲ್ದಾರ್ ಗುರುಪ್ರಸಾದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.